ಸಂಜೆ ಮೂಡಿಚೇರ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ದೇವಿನ ಆರಾಧನೆಗೆ ಮಲ್ಲ ಪುದರ್ ಪಡೆಯಿನ ಕ್ಷೇತ್ರ ನವರಾತ್ರಿ ಸಂದರ್ಭಡು ಶ್ರೀ ಕ್ಷೇತ್ರಡು 9 ದಿನಲ ಶ್ರೀ ದೇವಿನ ಸಾನ್ನಿಧ್ಯಡು ವಿಶೇಷ ಪೂಜಾ ಸೇವೆ ಅನ್ನದಾನಾದಿ ಸೇವೆಲು ಶ್ರೀ ಕ್ಷೇತ್ರ ನಡೆದನು. ನವರಾತ್ರಿದ ಆಚರಣೆ ದಿನ ಲಲಿತ ಪಂಚಮಿ ದಾನಿ ಶ್ರೀ ಕ್ಷೇತ್ರಡು ಸಾಮೂಹಿಕ ಪ್ರಾರ್ಥನೆ, ಕ್ಷೇತ್ರ ಶುದ್ಧಿ, ಗಣಪತಿ ಹೋಮದ ವೈದಿಕ ವಿಧಿಗಳು ಆದ ಮಧ್ಯಾಹ್ನದ ಕಲಶ ಪ್ರತಿಷ್ಠೆ, ಕಲಶಾಭಿಷೇಕ ನಡೆದನು. ಅನ್ನದಾನ ಕ್ಷೇತ್ರದ ತನ್ಮೂಲಕ ದೇವದೇವನ ಅನುಗ್ರಹ ಪ್ರಸಾದ ಕ್ಷೇತ್ರದ ದುರ್ಗಾಪೇಶ ಅನುಗ್ರಹದಾರೆ ಮಹಾತ ಅಭೀಷ್ಟಂತೆ ಕೈಗೂಡ ಹಾಕೊಂಡು ರಕ್ಷಣೆ ಮತ್ತು ಕಾಪಾಡು ಕಲಶಾಭಿಷೇಕ ಸುಲಗ್ನೋತ್ಪಾದಕೊಳ್ಳುವುದು ಗಣಪತಿ ದೇವರ ಪ್ರಾರ್ಥನೆ. ವಿಪ್ರಪ್ರಸಾದಾನ ಮಹಾಗಣಪತಿಯ ನಮಃ ಪ್ರಾರ್ಥಯಾಮಿ. ಅಗ್ನಯೇ ನಮಃ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭವ್ಯವಾಹನ ದೇಹಿ ಮೇ ವಿನಾಯಕ. ಗಣಪತಿಯರ ವಾದಕ್ಕೆ ಗೋವಿಂದಾರಿ ಗೋವಿಂದ. ಅಂಚನೆ ನಾಗದೇವರನ ಸಾನ್ನಿಧ್ಯಡು ಪಂಚಾಮೃತ ಅಭಿಷೇಕ ತಂಬಿಲ ಸೇವೆಯಾದ ಮಹಾಪೂಜೆ ನಡೆದದು.
ಪೂಜಾ ವಿಧಿಗಳು ನರಪನ ಪೊರ್ತುಡು ಶ್ರೀ ನಾಗದೇವನ ಚಿಡಿರ್ದು ಬಲ ಮರ್ಗಿಲ್ಗು ಪೂವಂಜಿ ಬೂರ್ದು ಭಕ್ತ ಬಂಧುಲೆಗು ಅಪ್ಪೆನ ಶುಭ ಶಕುನದ ಆಶೀರ್ವಾದ ಅನುಗ್ರಹಲ ತಿಕ್ಕಿನವು ಶ್ರೀ ಕ್ಷೇತ್ರದ ಅಪ್ಪೆನ ಕಾಣಿಕದ ಅನುಗ್ರಹ ಪಡೆದು ಭಕ್ತ ಬಂಧುರು ಕೈ ಮುಗಿದು ಅಪ್ಪೆನ ಅನುಗ್ರಹನ ಪಡೆಗೊಂಡಿರು. ಶ್ರೀ ಕ್ಷೇತ್ರದ ಧರ್ಮದರ್ಶಿಲು ಶ್ರೀ ರಾಮಚಂದ್ರ ಪಾತ್ರಿ, ಶ್ರೀ ಕ್ಷೇತ್ರದ ಆಡಳಿತ ಮೊಕ್ತೇಸರರು, ಆಡಳಿತ ಸಮಿತಿದಾಗಲು ಕಾರ್ಯಕ್ರಮದ ಮುತಾಲಿಕೆಡಿದ್ದರು.